ತುಳುಪಾತಿರ್ಕ ತುಳುವರಿಪಾಕ ದುಬೈ ಇದರ 10ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲದ ಲೇಸ್ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ದುಬೈ ಕರಮದ ಜಾಬಿಲ್ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕೂಟದ ಹಿರಿಯ ಸದಸ್ಯರುಗಳಾದ ಪ್ರಭಾಕರ್ ಶೆಟ್ಟಿ, ನೋಮಂಡಿ ಅಲ್ಮೆಡಾ, ಅಜ್ಮಲ್ ದುಬೈ, ಸತೀಶ್ ಉಳ್ಳಾಲ್, ಸಂದೀಪ್ ಕೋಟ್ಯಾನ್, ಪ್ರೇಮ್ಜಿತ್ ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಮಾರ್ಚ್ 12ರಂದು ದುಬೈಯ ಕರಮದ ಜಾಬಿಲ್ ಪಾರ್ಕ್ನಲ್ಲಿ ಬೆಳಗ್ಗೆ 9:30 ರಿಂದ ಸಂಜೆ 6 ಗಂಟೆಯ ತನಕ ನಡೆಯಲಿರುವ ತುಳುನಾಡಿನ ಆಟಗಳಾದ ಹಗ್ಗಜಗ್ಗಾಟ, ಲಗೋರಿ, ಕಬಡ್ಡಿ, ಸೈಕಲ್ ಚಕ್ರ ಓಡಿಸುವುದು ಹೀಗೆ ನಾನಾ ತರದ ಆಟಗಳು ಹಾಗೂ 10 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ನಡೆಯಲಿರುವುದು. ದುಬೈಯ ತುಳುವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆಂದ ಕಾಣಿಸಿಕೊಡಬೇಕಾಗಿ ವಿನಂತಿಸಿಕೊಂಡು ತಂಡದ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಅಂಚನವರು ತಿಳಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ಧನ್ಯವಾದ ಸಮರ್ಪಿಸಿದರು. ಕೂಟದ ಸದಸ್ಯರುಗಳಾದ ಸತೀಶ್ ಪೂಜಾರಿ, ಕವಿರಾಜ್, ದೀಪಕ್ ಸನಿಲ್, ಮನೋಜ್ ಕುಲಾಲ್, ಶೋಭಿತಾ ಪ್ರೇಮ್ಜಿತ್, ಚೇತನ್ ಕುಲಾಲ್, ಅಕ್ಷಯ್ ಕುಲಾಲ್, ಪ್ರೇಮಶ್ರೀ, ವಿಜೇಶ್, ಸುಧೀರ್ ನಿರ್ಮಾರ್ಗ, ಪ್ರಕಾಶ್ ಭಟ್, ಆದರ್ಶ್ ಪೂಜಾರಿ, ಜಗದೀಶ್ ಬೆಳ್ಳಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗೌಜಿ ಗಮ್ಮತ್ 2023 ನಮ್ಮ 10ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲದ ಲೇಸ್ ಕಾರ್ಯಕ್ರಮ ಇಂದುವೆ ನಮ್ಮ ಬರ್ಪಿನ 16 ತಾರೀಕು ಮಾರ್ಚಿಗೆ ಇಂದುವೆ ಜಬೇಲ್ ಪಾರ್ಕ್ ಅಟ್ಟಣೆ ಮಲ್ತದ. ಈ ಒಂಜಿ ಲೇಸಡೆ ನಮ್ಮ ತುಳುನಾಡದ ನಾನಾ ನಮ್ನೆದ ಗೊಬ್ಬುಲೆನ್ಲ ಅಟ್ಟಣೆ ಮಲ್ತದ. ಬಲ್ಲು ಒಯ್ಪುನ, ಸೈಕಲ್ದ ಚಕ್ರ ಬುಡ್ಪಿನ, ಕಬಡ್ಡಿ ಅಂಚನೆ ನನಲಾತ್ ಚೆನ್ನದ ಮನೆ ಇಂಚಿನ ಗೊಬ್ಬುಲೆನ್ ಪೂರ ನಮ್ಮ ಅಟ್ಟಣೆ ಮಲ್ತದ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, UAE.